ಉಡುಪಿಯ ಬ್ರಹ್ಮಾವರ ತಾಲೂಕಿನಲ್ಲಿ 2021ರಲ್ಲಿ ನಡೆದಂತಹ ವಿಶಾಲ ಗಾಣಿಗ ಕೊಲೆ ಪ್ರಕರಣ ನಡೆದ ವರ್ಷ ನಂತರ ಸುಪಾರಿ ಹಂತಕನನ್ನ ಉಡುಪಿ ಪೊಲೀಸರು ಉತ್ತರ ಪ್ರದೇಶದಲ್ಲಿ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನ 21 ವರ್ಷದ ರೋಹಿತ್ ರಾಣಾ ಪ್ರತಾಪ್ ನಿಷಾದ್ ಯಾನೆ ಸೋನು ಎಂದು ಗುರುತಿಸಲಾಗಿದೆ. 2021ರ ಜುಲೈ 12ರಂದು ಉಡುಪಿಯ ಬ್ರಹ್ಮಾವರದ ಕುಮ್ರಗೋಡು ಗ್ರಾಮದ ರೆಸಿಡೆನ್ಸಿಯಲ್ಲಿ ಒಬ್ಬಂಟಿಯಾಗಿದ್ದ ವಿಶಾಲ ಗಾಣಿಗರವರನ್ನ ಭೀಕರವಾಗಿ ಕೊಲೆಯನ್ನ ಮಾಡಿ ಆಕೆಯ ಕುತ್ತಿಗೆಯಲ್ಲಿ ಇದ್ದಂತಹ ಚಿನ್ನದ ಮಂಗಳಸೂತ್ರ ಹಾಗೂ ಕೈಯಲ್ಲಿ ಇದ್ದಂತಹ ಚಿನ್ನದ ಬಳೆಗಳನ್ನು ಸುಲಿಗೆ ಮಾಡಲಾಗಿತ್ತು. ಘಟನೆಯ ಬಗ್ಗೆ ಈಕೆಯ ಪತಿ ರಾಮಕೃಷ್ಣ ಗಾಣಿಗನನ್ನ ವಿಚಾರಣೆ ಮಾಡಿದಾಗ ಪತ್ನಿಯ ಕೊಲೆಗೆ ಆತ ಸುಪಾರಿ ನೀಡಿದ್ದ ಎಂಬ ಅಂಶ ಬಯಲಾಗಿತ್ತು. ಪ್ರಕರಣ ಸಂಬಂಧ ಈಗಾಗಲೇ ರಾಮಕೃಷ್ಣ ಗಾಣಿಗ ಹಾಗೂ ಓರ್ವ ಸುಪಾರಿ ಹಂತಕ ಉತ್ತರ ಪ್ರದೇಶದ ಗೋರಖ್ಪುರದ ಸ್ವಾಮಿನಾಥ ನಿಷಾದ್ನನ್ನ ಈಗಾಗಲೇ ಉಡುಪಿ ಪೊಲೀಸರು ಬಂಧಿಸಿದ್ರು. ಸದ್ಯ ಆರೋಪಿಗಳು ಹಿರಿಯಡ್ಕ ಜೈಲಿನಲ್ಲಿ ಇದ್ದಾರೆ. ಇದೇ ಪ್ರಕರಣದಲ್ಲಿ ಮತ್ತೋರ್ವ ಸುಪಾರಿ ಹಂತಕ ರೋಹಿತ್ ರಾಣಾ ಪ್ರತಾಪ್ ತಲೆಮರೆಸಿಕೊಂಡಿದ್ದ. ಈತನ ನಾಪತ್ತೆಯ ಬಗ್ಗೆ ಆರೋಪಿಯ ಪೋಷಕರು ಮುಂಬಯಿಯ ಗಾಮ್ದೇವಿ ಠಾಣೆಯಲ್ಲಿ ನಾಪತ್ತೆ ಪ್ರಕರಣವನ್ನು ದಾಖಲಿಸಿದ್ರು. ಕೊಲೆ ಪ್ರಕರಣದ ನಂತರ ಹಲವು ತಿಂಗಳು ಆರೋಪಿ ನೇಪಾಳ ಗಡಿಯಲ್ಲಿನ ಮಹಾರಾಜ ಗಂಜ್ ಎಂಬ ಪರಿಸರದಲ್ಲಿ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. ಕೆಲ ದಿನಗಳ ಹಿಂದೆ ಈತ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿದ್ದಂತಹ ಬಗ್ಗೆ ಮಾಹಿತಿ ಪಡೆದಂತಹ ತನಿಖಾಧಿಕಾರಿ ಅನಂತ ಪದ್ಮನಾಭ ತಂಡ ಆರೋಪಿಯನ್ನ ಬಂಧನ ಮಾಡಿದೆ.